ಸಾರ್ವಜನಿಕರು ತಮ್ಮ ಖಾಸಗಿ ವಾಹನಗಳ ನಂಬರ್ ಪ್ಲೇಟ್ ಮೇಲ್ಭಾಗದಲ್ಲಿ ಯಾವುದೇ ತರಹದ ನಾಮಫಲಕ ಮತ್ತು ಹೆಸರುಗಳನ್ನು ಹಾಕಬಾರದೆಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಚ್ ಹನುಮಂತರಾಯಪ್ಪ ತಿಳಿಸಿದ್ದಾರೆ. ಅವರಿಂದು ನಾಗಮಂಗಲದ ಸಾರಿಗೆ ಪ್ರಾದೇಶಿಕ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಾಗಮಂಗಲ ತಾಲೂಕು ಹಾಗೂ ಕೆಆರ್ಪೇಟೆ ತಾಲೂಕುಗಳಲ್ಲಿ ಸಾರ್ವಜನಿಕರು ಖಾಸಗಿ ವಾಹನಗಳ ನಂಬರ್ ಪ್ಲೇಟ್ ಮೇಲ್ಭಾಗದಲ್ಲಿ ನಾಮಫಲಕಗಳನ್ನು ಹಾಕಿಕೊಂಡಿರುವುದು ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸಬೇಕೆಂದು ತಿಳಿಸಿದರು. ಈ ಕಾನೂನು ಜಿ ಶ್ರೇಣಿಯ ವಾಹನಗಳನ್ನು ಬಿಟ್ಟು ಸಂಘ ಸಂಸ್ಥೆಗಳ ಒಕ್ಕೂಟಗಳು ಇನ್ಯಾವುದೇ ಸಂಸ್ಥೆಗಳ ಹೆಸರು ಬರೆಯುವಂತಿಲ್ಲ. ಕರ್ನಾಟಕದ ಉಚ್ಚ ನ್ಯಾಯಾಲಯ ಈಗಾಗಲೇ ಆದೇಶ ನೀಡಿದ್ದು, ಸಾರಿಗೆ ಕಚೇರಿಯಿಂದ ವಾಹನಗಳ ತಪಾಸಣೆ ಕಾರ್ಯ ಹಮ್ಮಿಕೊಳ್ಳಲಾಗುತ್ತಿದ್ದು, ಆದೇಶವನ್ನು ಉಲ್ಲಂಘಿಸಿದರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಹೇಳಿದ್ದಾರೆ. ಮಾನ್ಯ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ಯಾವುದೇ ಖಾಸಗಿ ವಾಹನಗಳ ಮೇಲೆ ಚಿಹ್ನೆ ಅಥವಾ ಹೆಸರು ಏನೂ ಹಾಕೊಂಬಾರ್ದು ಅಂತ ಅಂದ್ಬಿಟ್ಟು ನಮಗೆ ಒಂದು ಆರ್ಡ್ರು ಮೊದಲೇ ಬಂದಿದೆ. ಅದೇ ರೀತಿ ನಾವು ಈ ಮಾಸದಲ್ಲಿಂದ ಈ ತಿಂಗಳಿಂದ ನಾವು ಶುರು ಮಾಡ್ತೀವಿ. ಯಾವುದೇ ಸಾರ್ವಜನಿಕರು ತಮ್ಮ ಖಾಸಗಿ ವಾಹನಗಳ ಮೇಲೆ ಚಿಹ್ನೆಗಳನ್ನು ಹಾಕ್ಬೋದು, ಅಥವಾ ಹೆಸರುಗಳನ್ನು ಆ ನೇಮ್ ಪ್ಲೇಟ್ ಮೇಲ್ಗಡೆ ಹಾಕ್ತಾ ಇರೋಂಗೆ ನಾನು ನಮ್ಮ ಸಾರ್ವಜನಿಕ ಮನವಿ ಮಾಡ್ಕೊತೀನಿ. ಆ ರೀತಿ ಏನೋ ಹಾಕಿದರೆ ನಮ್ಮ ಮೋಟಾರ್ ವಾಹನ ತನಿಖಾಧಿಕಾರಿಗಳು ತನಿಖೆ ವೇಳೆಯಲ್ಲಿ ಅದನ್ನು ತೆರವುಗೊಳಿಸಬೇಕಾಗುತ್ತದೆ. ಆ ಸಮಯದಲ್ಲಿ ಸಾರ್ವಜನಿಕರು ಸಹಕರಿಸಬೇಕೆಂದು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾವು ಯಾವುದೇ ಉಲ್ಲಂಘನೆ ಆಗಿರ್ಬೋದು, ಕಾನೂನು ರೀತಿಯ ಒಂದು ಚೌಕಟ್ಟಲ್ಲೇ ನಾವು ಇದನ್ನು ನಾವು ಮಾಡ್ತಾ ಇದ್ದೀವಿ. ಈ ವೇಳೆ ಸಾರಿಗೆ ಇಲಾಖೆಯ ತಪಾಸಣಾಧಿಕಾರಿಯಾದ ಟಿಎಸ್ ಗಿರಿಧರ್, ಸಾರಿಗೆ ಇಲಾಖೆಯ ಅಧೀಕ್ಷಕರಾದ ಸತೀಶ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ನಾಗಮಂಗಲ.